ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದಲಿತ ಬಾಲಕಿಯ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸೂಕ್ತ ತನಿಖೆಗೆ ಸಂಘಟನೆಗಳು ಒತ್ತಾಯಿಸಿವೆ. ಡಿವೈಎಫ್ಐ, ಡಿಎಚ್ಎಸ್, ಜೆಎಂಎಸ್, ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ, ಎಸ್ಎಫ್ಐ ಮೊದಲಾದ ಸಂಘಟನೆಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿ ಮಾಡಿವೆ. ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಸ್ಥಳೀಯವಾಗಿ ಪ್ರಭಾವಿಯಾಗಿರುವ ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿದೆ. ತನ್ನ ರಾಜಕೀಯ ಪ್ರಭಾವ ಬೆಳೆಸಿ ತಾನು ಮಾಡಿದ ಕೃತ್ಯದಿಂದ ಪಾರಾಗಲು ಆರೋಪಿ ಯತ್ನಿಸುತ್ತಿದ್ದಾನೆ. ಬಾಲಕಿಯನ್ನ ಹಾಗೂ ಬಾಲಕಿಯ ಮನೆಯವರನ್ನು ಬೆದರಿಸಿ ಘಟನೆಯನ್ನ ತಿರುಚುವ ಪ್ರಯತ್ನಗಳನ್ನ ಮಾಡಲಾಗುತ್ತಿದೆ. ಇಲ್ಲಿ ಅತ್ಯಾಚಾರ ನಡೆದಿರುವ ಅನುಮಾನಗಳಿವೆ. ಆದರೆ ಘಟನೆಯನ್ನ ಕೇವಲ ಅನುಚಿತ ವರ್ತನೆ ಎಂದು ತಿರುಚಲಾಗುತ್ತಿದೆ. ಕೃತ್ಯ ಎಸಗಿದವರು ತಲೆಮರೆಸಿಕೊಂಡು ಆತ ದೂರದಲ್ಲಿ ಕುಳಿತು ಇಲ್ಲಿ ಪ್ರಭಾವ ಬೀರುತ್ತಿದ್ದಾನೆ ಅಂತ ಸಂಘಟನೆಗಳು ಆರೋಪಿಸಿವೆ. ಹೀಗಾಗಿ ಬಡ ಕುಟುಂಬಕ್ಕೆ ಸೂಕ್ತ ಭದ್ರತೆ ನೀಡಿ ಆರೋಪಿಯನ್ನ ತಕ್ಷಣ ಬಂಧಿಸಬೇಕು ಎಂದು ಸಂಘಟನೆಯ ಪ್ರಮುಖರು ಆಗ್ರಹಿಸಿದ್ದಾರೆ. ಆ ಹುಡುಗಿ ಹೆಣ್ಣು ಮಗಳು 2 ತಿಂಗಳಿಂದ ಅಸ್ವಸ್ಥಗೊಂಡು ಖಿನ್ನತೆಗೊಳಗಾಗಿರುವ ಬಗ್ಗೆ ಊರಿನಲ್ಲಿ ಮತ್ತು ಸ್ಥಳೀಯರಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮತ್ತು ಈ ಬಗ್ಗೆ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ. ಇವರ ಹೆಣ್ಣು ಮಗಳನ್ನು ಅತ್ಯಾಚಾರ ಎಸಗಿರತಕ್ಕಂಥ ಒಂದು ಊಹಾಪೋಹದ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ತಾನೇ ಏನಿದೆ ಪ್ರಕರಣ ಇದನ್ನೊಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಮತ್ತು ಈ ಏನು ಸಂತ್ರಸ್ತ ಕುಟುಂಬಕ್ಕೆ ಮತ್ತು ಆ ಹೆಣ್ಣಿಗೆ ಆ ಒಂದು ಧೈರ್ಯವನ್ನು ತುಂಬಿ ಪ್ರಕರಣದ ನಿಜಾಂಶವನ್ನು ಬಯಲುಗೊಳಿಸಬೇಕು. ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟಿಗೆ ಗಮನ ಕೊಡುವುದಿಲ್ಲ. ತಂದೆಯನ್ನು ಕೂಡ ಈಗ ಬೆದರಿಸ್ತಾ ಇದ್ದಾರೆ. ಇದೊಂದು ದಲಿತರು ಅಂದರೆ ಅಷ್ಟು ಸಹ ಕೀಳು ಮಟ್ಟದಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ. ನಾವೇನೇನೆಂದರೆ ಕೂಡಲೇ ಆ ಮಹೇಶ್ ಭಟ್ ಈಗ ಊರಲ್ಲಿ ಎಲ್ಲೂ ಕಾಣೋದಿಲ್ಲ ಅಂತೆ, ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ಕಂಡಲ್ಲಿ ಕೂಡಲೇ ಆತನನ್ನು ಹುಡುಕಿ ಜೈಲಿಗೆ ಹಾಕಬೇಕು ಅಂತ ನಾವೆಲ್ಲರೂ ಸೇರಿ ಒಂದು ಆಗ್ರಹ ಮಾಡ್ತಾ ಇದ್ದೀವಿ.